ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. Everybody come and laugh. Bale bale ತೆಲಿಪು ನಂಚಿನ ಭಾಗ್ಯ ನರಮಾನಿಗೆ ಮಾತ್ರ. ಮೂಜಿ ದಿನದ ಬದುಕಡು ಕಿರಿಕಿರಿ ಡಾಕ್ರ. ತಾಪತ್ರ ಸಾರ ಮುಗಿಯುಜಿ ಪೂರ ತೆಲಿಪರ ರಡಿಯಾಲೆಯೇ. ತಾಪತ್ರ ಸಾರ ಮುಗಿಯುಜಿ ಪೂರ ತೆಲಿಪರ ರಡಿಯಾಲೆಯೇ. ಬಲೆ ಬೆಂಗಳೂರು ತೆಲಿಪಾಲೆ, ಬಲೆ ಬೆಂಗಳೂರು ತೆಲಿಪಾಲೆ, ಬಲೆ ಬೆಂಗಳೂರು ತೆಲಿಪಾಲೆ. ಗಜ್ಜ ದೊಡ್ಡ ಮಾತ ಸೇರುಡೆ ಪವರ್ ಫ್ರೆಂಡ್ಸ್ ಬೆಂಗಳೂರದ ಮುತ್ತಾಲಿ ಕೇಡೆ. ಕಡಲ ತಡಿತ ತೆಲಿಕೆದ ಬರ್ಸ, ಕಡಲ ತಡಿತ ತೆಲಿಕೆದ ಬರ್ಸ ನಮ್ಮ ರಾಜಧಾನಿಡೆ. ಬಲ್ಲೆ ಬೆಂಗಳೂರು ತೆಲಿಪಾಲೆ, ಬಲ್ಲೆ ಬೆಂಗಳೂರು ತೆಲಿಪಾಲೆ, ಬಲ್ಲೆ ಬೆಂಗಳೂರು ತೆಲಿಪಾಲೆ. ಇವತ್ತಿನ ಪವರ್ ಫ್ರೆಂಡ್ಸ್ ಬೆಂಗಳೂರು ಇವರು ಸಮರ್ಪಿಸುತ್ತಿರುವ ಬಲೆ ಬೆಂಗಳೂರು ತೆಲಪಾಲೆ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವನ್ನು ಇದೀಗ ಆರಂಭಿಸುತ್ತಿದ್ದೇವೆ ಬಂಧುಗಳೇ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೇಂದ್ರದ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆಯ ಸಚಿವರಾಗಿರುವ ಮಾತ್ರವಲ್ಲ, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾಗಿರುವ ಸನ್ಮಾನ್ಯ ಶ್ರೀ ಡಿ.ವಿ. ಸದಾನಂದ ಗೌಡ ಇವರು ವಹಿಸಿಕೊಳ್ಳಿಕ್ಕಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ACE ಮ್ಯಾನುಫ್ಯಾಕ್ಚರಿಂಗ್ ಸಿಸ್ಟಮ್ಸ್ ಲಿಮಿಟೆಡ್ ಬೆಂಗಳೂರು ಇದರ ವ್ಯವಸ್ಥಾಪಕ ನಿರ್ದೇಶಕರು ಮಾತ್ರವಲ್ಲ, ರಾಜ್ಯ ಪ್ರಶಸ್ತಿಯಿಂದ ಪುರಸ್ಕೃತರಾಗಿರುವ ಸನ್ಮಾನ್ಯ ಶ್ರೀ ರಾಮದಾಸ್ ಪುತ್ತಿಗೆ ಇವರು ವಹಿಸಿಕೊಳ್ಳಿಕ್ಕಿದ್ದಾರೆ. ಘನ ಉಪಸ್ಥಿತಿಯ ಮೂಲಕ ಈ ಕಾರ್ಯಕ್ರಮಕ್ಕೆ ವಿಶೇಷವಾದಂತಹ ಶೋಭೆಯನ್ನು ಮೆರುಗನ್ನು ನೀಡಲಿಕ್ಕಿದ್ದಾರೆ ಪ್ರಖ್ಯಾತ ಚಲನಚಿತ್ರ ತಾರೆ ಶ್ರೀ ವಿಜಯ ರಾಘವೇಂದ್ರ ಅವರು. ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನು ಕೊಡಲಿಕ್ಕಿದ್ದಾರೆ ಈ ಕ್ಷೇತ್ರದ ಅಂದರೆ ಟಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ಆರ್ ಮಂಜುನಾಥ್, ಅದೇ ರೀತಿ ಬೈಂದೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರುವ ಸನ್ಮಾನ್ಯ ಶ್ರೀ ಕೆ ಗೋಪಾಲ್ ಪೂಜಾರಿ, ಅದೇ ರೀತಿ ಈ ಕ್ಷೇತ್ರದ ಮಾಜಿ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ಎಸ್ ಮುನಿರಾಜು, ಅದೇ ರೀತಿ ಯೋಗ ಗುರುಗಳಾಗಿರುವಂತಹ ಶ್ರೀ ಉಮಾ ಮಹೇಶ್ವರ್ ಅವರು, ಅದೇ ರೀತಿ ಮುಳಿಯ ಜ್ಯುವೆಲ್ಸ್ ಸಂಸ್ಥೆಯ ಪರವಾಗಿ ಶ್ರೀ ಸೋಮಣ್ಣರವರು, ಅದೇ ರೀತಿ SLV ಡೆವಲಪರ್ಸ್ ಹಾಗೂ ಸಮಾಜ ಸೇವಕರಾಗಿರುವಂಥ ಶ್ರೀ ಬಿ ಲಕ್ಷ್ಮಣ್ ಗೌಡ, ದಿವ್ಯ ಗ್ರೂಪ್ಸ್ ಬೆಂಗಳೂರು ಇದರ ಉದ್ಯಮಿ ಶ್ರೀ ಸುಂದರ್ ಕೋಟ್ಯಾನ್, ಅದೇ ರೀತಿ ಪ್ರಖ್ಯಾತ ಉದ್ಯಮಿಗಳು ಇಂಡಸ್ಟ್ರಿಯಲ್ ಕ್ಯಾಟರರ್ಸ್ ಬೆಂಗಳೂರು ಇದರ ಶ್ರೀ ಪ್ರಭಾಕರ್ ಎಸ್ ಪೂಜಾರಿ, ಅದೇ ರೀತಿ ಬೆಂಗಳೂರು ಪಾಟೀದಾರ್ ಸಮಾಜದ ಅಧ್ಯಕ್ಷರಾಗಿರುವಂಥ ಶ್ರೀ ಭರತ್ ಎ ಪಟೇಲ್ ಇವರುಗಳ ಜೊತೆ ಪವರ್ ಫ್ರೆಂಡ್ಸ್ ಬೆಂಗಳೂರು ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಶ್ರೀ ಶಿವಾನಂದ ಸಾಲ್ಯಾನ್ ಹಾಗೂ ಗೌರವ ಸಲಹೆಗಾರರಾದಂಥ ಶ್ರೀ BM ಉದಯ್ ಕುಮಾರ್ ಇವರು ಈ ವೇದಿಕೆಗೆ ಆಗಮಿಸಿ ಅತಿಥಿಗಳ ಆಸನದಲ್ಲಿ ಅಲಂಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಆರಂಭಿಸುವುದಕ್ಕೆ ತಮ್ಮೆಲ್ಲರ ಅನುವನ್ನು ಯಾಚಿಸುತ್ತಿದ್ದೇನೆ. ಅಸೇತು ಹಿಮಾಚಲ ಪರ್ಯಂತ ಪ್ರಶಾಂತವಾಗಿ ಪವಡಿಸಿರುವ ಯಾಗಭೂಮಿ, ಯಜ್ಞಭೂಮಿ, ಕರ್ಮಭೂಮಿ, ಪುಣ್ಯಭೂಮಿ ಭಾರತ ಖಂಡದಲ್ಲಿ ಪ್ರಾದುರ್ಭಾವವಾಗಿರುವಂತಹ ಒಂದು ಸತ್ ಸಂಸ್ಕೃತಿಯಂತೆ ಯಾವುದೇ ಒಂದು ಕಾರ್ಯಕ್ರಮವನ್ನು ಆರಂಭಿಸುವಾಗ ಬರಲಿರುವ ವಿಘ್ನಗಳು ದೂರ ಸಾಗಲಿ ಎನ್ನುವಂತಹ ಆಶಯದೊಂದಿಗೆ ದೇವರ ನಾಮಸ್ಮರಣೆಯೊಂದಿಗೆ ಆರಂಭಿಸುವುದು ವಾಡಿಕೆ. ಈ ಮಧ್ಯೆ ಚಲನಚಿತ್ರ ನಟರಾಗಿರುವಂತಹ ವಿಜಯ ರಾಘವೇಂದ್ರ ಅವರು ಆಗಮಿಸುತ್ತಿದ್ದಾರೆ. ದಯವಿಟ್ಟು ವೇದಿಕೆಗೆ ಆಗಮಿಸಿ ತಮ್ಮ ಆಸನದಲ್ಲಿ ಆಸೀನರಾಗಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಪ್ರಾರ್ಥನೆಯನ್ನ
ನೆರವೇರಿಸಲಿಕ್ಕೆ ಇದ್ದಾರೆ ಸಮೀಕ್ಷಾ ಭಟ್, ಪ್ರಜ್ಞಾ ಮರಾಠೆ ಹಾಗೂ ಪ್ರೇರಣಾ ಫಡ್ಕೆ. ಪ್ರಥಮ ಸುಮಾರ ಶ್ರೀ ಗಣೇಶ ಗೌರಿ ಸುತ ಪ್ರಿಯ ಮಹೇಶ. ಪ್ರಥಮ ಸುಮಾರ ಶ್ರೀ ಗಣೇಶ ಗೌರಿ ಸುತ ಪ್ರಿಯ ಮಹೇಶ. ಸಕಲ ವಿಘ್ನ ಭಯ ಕಲೇಶ, ಸಕಲ विघ्न भया कलेश दूर से निवारे, दूर से निवारे. सकल विघ्न भय कलेश दूर से निवारे, दूर से निवारे, दूर से निवारे, दूर से निवारे. प्रथम सुमार श्री गणेश, श्री गणेश, श्री गणेश. लंब उदरा भुज विशाल कर त्रिशूल चंद्रभाल. लंब उदरा भुज विशाल कर त्रिशूल चंद्रभाल. लंब उदर भुज विशाल कर त्रिशूल चंद्रभाल. शोभत गल पुष्पमाल, शोभत गल पुष्पमाल. रक्तवसन धारे, रक्तवसन धारे, रक्तवसन धारे. प्रथम सुमार श्री गणेश गौरी सुत प्रिय महेश. सकल विघ्न भया कलेश दूर से निवारे, दूर से निवारे. सकल विघ्न भय कलेश दूर से निवारे, दूर से निवारे, दूर से निवारे, दूर से निवारे. प्रथम सुमार श्री गणेश, श्री गणेश, श्री गणेश, श्री गणेश, श्री गणेश, श्री गणेश, श्री गणेश. ಬಂಧುಗಳೇ, ಲೌಕಿಕ ಲೋಲುಪತೆಯಿಂದ ದೂರ ಉಳಿಯ ಬಯಸುವ ಉಕ್ಕಿನ ಮಾಂಸಖಂಡಗಳುಳ್ಳ 10 ಯುವಕರನ್ನ ನನಗೆ ನೀಡಿ ಇಡೀ ದೇಶದ ಚಿತ್ರಣವನ್ನೇ ಬದಲಿಸಿ ಬಿಡುತ್ತೇನೆ ಎನ್ನುವಂತಹ ವಿಶ್ವಾಸದ ನುಡಿಗಳನ್ನಾಡಿದವರು ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರವರ ಒಂದು ಪರಿಕಲ್ಪನೆಯಂತೆ, ಚಿಂತನೆಯಂತೆ ಸಮಾಜಮುಖಿ ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಪ್ರಾದುರ್ಭಾವಗೊಂಡಂತಹ ಒಂದು ಯುವ ಪಡೆ ಪವರ್ ಫ್ರೆಂಡ್ಸ್ ಬೆಂಗಳೂರು. ಕೆಲವು ವರ್ಷಗಳಲ್ಲಿ ಹಲವಾರು ಸಮಾಜಮುಖಿ ಚಿಂತನೆಗಳ ಮೂಲಕ ಸಾಮಾಜಿಕವಾದಂತಹ ಒಂದು ಪರಿವರ್ತನೆಯನ್ನು ಮಾಡುವ ಕೈಂಕರ್ಯಕ್ಕೆ ಇಳಿದ ಈ ಯುವ ಪಡೆ ಕಿರು ಅವಧಿಯಲ್ಲಿ ಬಹಳ ಎತ್ತರದ ಸಾಧನೆಯನ್ನು ಮಾಡಿದ್ದಾರೆ. ಇದೀಗ ಈ ಒಂದು ಸಂದರ್ಭದಲ್ಲಿ ಪವರ್ ಫ್ರೆಂಡ್ಸ್ ಬೆಂಗಳೂರು ಇದರ ಆಶ್ರಯದಲ್ಲಿ ಬಲೆ ಬೆಂಗಳೂರು ತೆಲಿಪಾಲೆ ಎನ್ನುವಂತಹ ಕಾರ್ಯಕ್ರಮದ ಜೊತೆ ಕೆಲವೊಂದು ಸಮಾಜಮುಖಿ ಕಾರ್ಯಗಳು ಕೂಡ ನಡೆಯಲಿಕ್ಕಿದೆ. ಇವತ್ತಿನ ಈ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದಂತಹ ಎಲ್ಲ ಗಣ್ಯರನ್ನ, ಎಲ್ಲ ಕಲಾಭಿಮಾನಿಗಳನ್ನ ಅತ್ಯಂತ ಹೃದಯಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಲಿದ್ದಾರೆ ಪವರ್ ಫ್ರೆಂಡ್ಸ್ ಬೆಂಗಳೂರು ಇದರ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಶಿವಾನಂದ ಸಾಲಿಯನ್ರವರು. ಶ್ರೀ ವಿಘ್ನ ವಿನಾಶಕ ಮಹಾಗಣಪತಿಯನ್ನ ಮನಸಾರೆ ಸ್ಮರಿಸುತ್ತಾ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೂ ವಂದಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿ ಕೂತ್ಕೊಂಡಿರುವಂತಹ ಎಲ್ಲ ಕಲಾಭಿಮಾನಿಗಳಿಗೂ ಕಲಾಪ್ರೇಮಿಗಳಿಗೂ ಎಲ್ಲರಿಗೂ ನಾನು ಮನಸಾರೆ ವಂದಿಸುತ್ತಾ ಸ್ವಾಮಿ ವಿವೇಕಾನಂದರ ಆದರ್ಶ, ಮದರ್ ತೆರೆಸಾ ಅವರ ತ್ಯಾಗ ಮತ್ತು ಅಬ್ದುಲ್ ಕಲಾಂ ಅವರ ನಿಸ್ವಾರ್ಥ ಸೇವೆಯ ಸ್ಮರಣೀಯ ಜೀವನವೇ ನಮ್ಮ ಸಂಸ್ಥೆಯ ಪ್ರೇರಣಾ ಶಕ್ತಿ ಅಂದರೆ ತಪ್ಪಾಗಲಾರದು ಬಂಧುಗಳೇ. ಪ್ರತಿಫಲ ಅಪೇಕ್ಷೆ ಇಲ್ಲದೆ ಕೇವಲ ಆತ್ಮತೃಪ್ತಿಗಾಗಿ ಕೆಲಸ ಮಾಡಿದಾಗ
ನಾವು ಮೋಸ ಹೋದಾಗಲೂ ದುಃಖ ಆಗುವುದಿಲ್ಲ ಎಂಬ DVG ಅವರ ಮಾತುಗಳನ್ನು ಖಂಡಿತವಾಗಿಯೂ ನಿಜ. ಪ್ರತಿಫಲ ಅಪೇಕ್ಷೆ ಇಲ್ಲದೆ ಈ ಪವರ್ ಫ್ರೆಂಡ್ಸ್ ಬೆಂಗಳೂರು ಕಳೆದ ಹಲವಾರು ವರ್ಷಗಳಿಂದ ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಡು ಬಂದಿದೆ, ಮುಂದೆಯೂ ಮಾಡ್ತದೆ. ನಾವು ಇದನ್ನು ಇವತ್ತು ನಾವು ಹೇಳಬೇಕಾಗಿಲ್ಲ, ನಿಮಗೆಲ್ಲರಿಗೂ ಗೊತ್ತು ಪವರ್ ಫ್ರೆಂಡ್ಸ್ ಯಾವ ಥರ ಕೆಲಸ ಮಾಡಿಕೊಂಡು ಈ ಸಮಾಜಕ್ಕೋಸ್ಕರ ಬಂದಿದೆ ಅನ್ನೋದನ್ನು ನಾನು ಮತ್ತೆ ಹೇಳಬೇಕಾಗಿಲ್ಲ. ಪವರ್ ಫ್ರೆಂಡ್ಸ್ ಈ ನಿಟ್ಟಿನಲ್ಲಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸಮಾಜದ ದೀನರ ಕಣ್ಣ ಹಣಿಗಳನ್ನು ಒರೆಸುವ ಕಾರ್ಯದಲ್ಲಿ ನಿರತರಾಗಿರುವುದು ನಮಗೆ ಹೆಮ್ಮೆ ತಂದಿದೆ. ಬಂಧುಗಳೇ, ಕಳೆದ ಹಲವಾರು ವರ್ಷಗಳ ಹಿಂದೆ ಕೇವಲ ಕ್ರೀಡಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅದೆಷ್ಟೋ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿರುವ ಪವರ್ ಫ್ರೆಂಡ್ಸ್ ಅದರಲ್ಲಿ ಉಳಿದಂಥ ಸ್ವಲ್ಪ ಹಣವನ್ನು ಕಷ್ಟದಲ್ಲಿರುವವರಿಗೆ ದೀನದಲಿತರಿಗೆ ನೀಡಿ ಅದರಲ್ಲಿ ಸಿಕ್ಕ ಸಂತೋಷವನ್ನು ಇದೇ ರೀತಿ ಮುಂದುವರಿಸಿಕೊಂಡು ಒಂದು ಪವರ್ ಫ್ರೆಂಡ್ಸ್ ಇಂದು 10 ಹಲವು ನೊಂದ ಕುಟುಂಬಗಳಿಗೆ ಬಹಳ ಆಶಾಕಿರಣವಾಗಿ ಬೆಳೆದು ನಿಂತಿದೆ. ಪ್ರತಿ ಬಾರಿ ಅನಾಥ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ತಂದೆ ತಾಯಿ ಕಳೆದುಕೊಂಡ ಮಕ್ಕಳ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಯೋಧರ ಕುಟುಂಬಗಳಿಗೆ ಧನ ಸಹಾಯ ನೀಡುತ್ತಾ ಬಂದಿರುವುದು ಪವರ್ ಫ್ರೆಂಡ್ಸ್ನ ಸಾಧನೆಗೆ ಮೆಟ್ಟಿಲುಗಳು ಅಂತ ಹೇಳಿದರೆ ತಪ್ಪಾಗಲಾರದು. ಈ ಬಾರಿ ನಾವು ಕಳೆದ ಬಾರಿ ಯೋಧರಿಗೆ ನಮನ ಕಾರ್ಯಕ್ರಮದಲ್ಲಿ ಯೋಧರ ಕುಟುಂಬಗಳಿಗೆ ನಾವು ಧನ ಸಹಾಯವನ್ನು ಮಾಡಿದ್ದನ್ನು ನಾನಿಲ್ಲಿ ಸ್ಮರಿಸಲಿಕ್ಕೆ ಇಷ್ಟಪಡ್ತೇನೆ. ಇದೇ ವೇದಿಕೆಯಲ್ಲಿ ಚಕ್ರವರ್ತಿ ಸೂಲಿಬೆಲೆಯವರ ಮಾರ್ಗದರ್ಶನದಲ್ಲಿ 3 ಯೋಧರಿಗೆ, ಹುತಾತ್ಮ ಯೋಧರ ಕುಟುಂಬದವರಿಗೆ ಧನ ಸಹಾಯ ಮಾಡಿದ್ದನ್ನು ನಾನು ಇಲ್ಲಿ ಸ್ಮರಿಸಲಿಕ್ಕೆ ಇಷ್ಟಪಡ್ತೀನಿ. ಈ ಬಾರಿ ನಾವು ಕೊಡಗಿನ ಬಡ ಕುಟುಂಬಗಳ ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ನಾವೇ ನಮ್ಮ ಕಮಿಟಿಯವರು ಎಲ್ಲ ನಿರ್ಧಾರ ಮಾಡಿ ನಮ್ಮ ಪದಾಧಿಕಾರಿಗಳೆಲ್ಲ ಸೇರಿ ನಾವು ಕೊಡಗಿಗೆ ಭೇಟಿ ನೀಡಿ ಅಲ್ಲಿ 16 ಕುಟುಂಬಗಳಲ್ಲಿ 5 ಕುಟುಂಬಗಳನ್ನು ಆಯ್ಕೆ ಮಾಡಿ ಅವರನ್ನು ಈ ವೇದಿಕೆಗೆ ಕರೆದಿ ಇವತ್ತು ಅವರಿಗೆ ಧನ ಸಹಾಯ ಮಾಡುವಂತಹ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಜೊತೆಗೆ ನಾವೇನಾದರೂ ಒಂದು ಕೆಲಸ ಮಾಡಿದಾಗ ಅದು ಚೇಂಜಸ್ ಇರಬೇಕು. ಪ್ರತಿ ಬಾರಿನೂ ನಾವು ರನ್ನಿಂಗ್ನಲ್ಲಿ, ಸಿಂಗಿಂಗ್ನಲ್ಲಿ, ಈ ಥರ ಕಾಂಪಿಟೇಷನ್ನಲ್ಲೆಲ್ಲ ಗೆದ್ದವರಿಗೆ ನಾವು ಸನ್ಮಾನ ಮಾಡೋದು ಮಾಮೂಲಿ. ಆದರೆ ನಾವು ಪವರ್ ಫ್ರೆಂಡ್ಸ್ನವರು ಆಲೋಚನೆಯನ್ನು ಮಾಡಿ ಉಡುಪಿಯಲ್ಲಿ ಸ್ಮಶಾನದಲ್ಲಿ ಕೆಲಸ ಮಾಡುವಂತಹ 50,000ಕ್ಕೂ ಹೆಚ್ಚು ಹೆಣಗಳನ್ನು ಸುಟ್ಟು ತಾನೊಬ್ಬ ಧೀರ ಮಹಿಳೆ ಅಂತ ಅನಿಸ್ಕೊಂಡಿರುವಂತಹ ಮಹಿಳೆಗೆ ನಾವು ಸನ್ಮಾನ ಮಾಡುವ ನಿಟ್ಟಿನಲ್ಲಿ ನಾವು ಇವತ್ತು ಕೈ ಹಾಕಿದ್ದೀವಿ ಬಂಧುಗಳೇ. ಅದೇ ರೀತಿ 2 ಕೈ ಇಲ್ಲ, ನಮ್ಮ ವೇದಿಕೆ ಮೇಲೆ ಇದ್ದಾರೆ, ವೇದಿಕೆ ಕೆಳಗಡೆ ಇದ್ದಾರೆ, ಅವರು 2 ಕೈಗಳನ್ನು ಕಳೆದುಕೊಂಡಂತಹ ಸಬಿತಾ ಮೋನಿಸ್ ಈ ಥರ ಮಹಿಳೆಯರಿಗೆ ಪ್ರೇರಣೆ. ಅವರು BSc ಡಿಗ್ರಿ ಪ್ಲಸ್ MSW ಅನ್ನು ಕಾಲಿನಲ್ಲಿ ಬರೋದು 81% ತೆಗೆದುಕೊಂಡಂತಹ ಧೀರ ಮಹಿಳೆ ಕೂಡ ನಮ್ಮ ವೇದಿಕೆಯ ಮುಂಭಾಗದಲ್ಲಿದ್ದಾರೆ. ಅದೇ ರೀತಿಯ ಯಶಸ್ವಿ ಕುಲಾಲ್ ಅನ್ನಂತಹ 10ನೇ ಕ್ಲಾಸಿನ ಹುಡುಗಿ, ಕಿವಿ ಮತ್ತು ಬಾಯಿ ಬಾರದ ಒಂದು 10ನೇ ಕ್ಲಾಸ್ನ ಹುಡುಗಿ, ಅವಳು ರಾಜ್ಯ ಮಟ್ಟದಲ್ಲಿ 3 ಗೋಲ್ಡ್ ಹಾಗೂ ಇಂಟರ್ನ್ಯಾಷನಲ್ ಲೆವೆಲಲ್ಲಿ 1 ಬ್ರಾನ್ಸ್ ಅನ್ನು ಪಡ್ಕೊಂಡಿದ್ದಾಳೆ. ಚೆಸ್ ಆಟದಲ್ಲಿ, ಚದುರಂಗದಲ್ಲಿ ಈಕೆ 3 ಮೆಡಲ್ಗಳನ್ನು ಪಡ್ಕೊಂಡಿದ್ದಾಳೆ. ಈ 3 ಜನರಿಗೂ ಇವತ್ತು ನಮ್ಮ ವೇದಿಕೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಮುಂದೆ ನಾವು ಸನ್ಮಾನ ಮಾಡಲಿಕ್ಕಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ತುಳುನಾಡ ಗಂಡು ಪನೊಡೆಯಾನು, ನಮ್ಮ ಊರದ ಹೆಮ್ಮೆಯ ಪುತ್ರ, ತುಳುನಾಡ ಹೆಮ್ಮೆಯ ಪುತ್ರ, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಯಾಗಿ ನಮ್ಮನ್ನು ಆಳಿದವರು, ಇವತ್ತು ಕೇಂದ್ರದ ಸಚಿವರಾಗಿ, ಘನತೆವೆತ್ತ ಭಾರತ ಸರ್ಕಾರದ ಕೇಂದ್ರ ಸಚಿವರಾಗಿ, ಹಿರಿಯ ರಾಜಕಾರಣಿಯಾಗಿ, ಪ್ರಧಾನಿಯವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತಹ ಸಜ್ಜನ ರಾಜಕಾರಣಿ, ಧೀಮಂತ ವ್ಯಕ್ತಿತ್ವದ ನಮ್ಮ ನಿಮ್ಮೆಲ್ಲರ ಶ್ರೀ DV ಸದಾನಂದಗೌಡರನ್ನ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬಂಧುಗಳೇ, ಇನ್ನೊಂದು ವಿಷಯ ನಾನು ಹೇಳಲೇಬೇಕು. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರು ಅವರು ಯಾವುದೇ ಕಾರ್ಯಕ್ರಮದಲ್ಲಿ ಗುರುತಿಸಿಕೊಂಡವರಲ್ಲ, ತಾನು ಮಾಡಿದ್ದನ್ನು ಯಾರಿಗೂ ಹೇಳಿಕೊಂಡವರು ಅಲ್ಲ. ಅವರೇ ನಮ್ಮ ಪ್ರೀತಿಯ ಶ್ರೀ ರಾಮದಾಸ್ ಪುತ್ತಿಗೆ ಅವರು. ಇವರು ಏಸ್ ಮ್ಯಾನುಫ್ಯಾಕ್ಚರಿಂಗ್ ಸಿಸ್ಟಮ್ ಲಿಮಿಟೆಡ್ನ
ಡೈರೆಕ್ಟರ್ MD ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಯಾವಾಗಲೂ ನಾವು ಹೋದಾಗ ಹೇಳ್ತಾ ಇದ್ರು, ನಾವು ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಆಹ್ವಾನಿಸಿದಾಗ ಅವರಂತ ಒಂದು ಮಾತು ಹೇಳಿದರು, ನನ್ನ ಕಂಪನಿಯಲ್ಲಿ ಕೆಲಸ ಮಾಡೋರೆಲ್ಲ ನಾನು ಅವರನ್ನು ಕೆಲಸದವರಂತ ಕರೆಯೋದಿಲ್ಲ, ಅವರನ್ನು ಟೆಕ್ನಿಷಿಯನ್ಸ್ ಅಂತ ಕರಿತೀನಿ. ನನಗೆ ಅವರು ಅನ್ನ ಕೊಡುವಂಥವರು, ಆ ಕೈಗಳನ್ನು ನಾನು ಮರೆಯಲ್ಲ ಅಂತಾರೆ. ಸುಮಾರು 4,000 ಜನರಿಗೆ ಅವರು ಅನ್ನ ಕೊಡ್ತಾ ಇದ್ದಾರೆ. ಅಂದರೆ 1,000 ಜನರಿಗೆ ಅವರು ಕೆಲಸವನ್ನು ಕೊಟ್ಟಿದ್ದಾರೆ ಅವರ ಕಂಪನಿಯಲ್ಲಿ. 1,000 ಜನರಲ್ಲಿ 4,000 ಜನ ಊಟ ಮಾಡ್ತಾ ಇದ್ದಾರೆ ಆ ಕಂಪನಿಯಲ್ಲಿ. ಇವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿಕೊಂಡಿದ್ದಾರೆ. ಅವರನ್ನು ಶ್ರೀರಾಮ್ ದಾಸ್ ಪುತ್ತಿಗೆ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ಶ್ರೀ ವಿಜಯ ರಾಘವೇಂದ್ರ ಅವರ ಬಗ್ಗೆ ನಿಮಗೆ ಗೊತ್ತು, ನಾವು ಹೇಳಬೇಕಾಗೇ ಇಲ್ಲ. ನಮ್ಮ ತುಳುನಾಡಿನ ಸುಪುತ್ರ ಅವರು. ಹಲವಾರು ಚಿತ್ರಗಳಲ್ಲಿ ನಟಿಸಿ ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿಯನ್ನು ಗಳಿಸಿದಂತಹ ಧೀಮಂತ ನಟ. ಇವರನ್ನು ನಾವು ಇದಕ್ಕಿಂತ ಮುಂಚೆಯೂ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಆಹ್ವಾನಿಸಿದ್ದೀವಿ. ಇವತ್ತು ಕೂಡ ನಮ್ಮ ಕರೆಗೆ ಹೋಗೊಟ್ಟು ಅವರು ಪ್ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ನಾವು ಪವರ್ ಫ್ರೆಂಡ್ಸ್ನ ವತಿಯಿಂದ ಆತ್ಮೀಯವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಮ್ಮ ಈ ಕಾರ್ಯಕ್ರಮಕ್ಕೆ 3 ತಿಂಗಳಿಂದ ನಾವು ಕಷ್ಟಪಡ್ತಾ ಇದ್ದೀವಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ. ಈ ಕಾರ್ಯಕ್ರಮದ ಹಿಂದೆ ನಿಮಗೆ ಎಷ್ಟು ಕಷ್ಟ ಇದೆ ಅಂತ ಗೊತ್ತು. ಅದಕ್ಕೆ ದಾನಿಗಳು ಬೇಕಾಗ್ತಾರೆ. ಈ ದಾನಿಗಳಲ್ಲಿ ನಮ್ಮ ಸುಂದರ್ ಎಸ್ ಕೋಟಿಯನ್ ದಿವ್ಯಾ ಗ್ರೂಪ್ನ ಮಾಲೀಕರು, ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ಮುಳಿಯಾ ಜುವೆಲ್ಲರ್ಸ್ನ ಸಹ ನಿರ್ದೇಶಕರು ಶ್ರೀ ಉಮೇಶ್ ಸೋಮಶಂಕರ್ ಅವರು ಕೂಡ ಈ ಒಂದು ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಅವರನ್ನ ಕೂಡ ಆತ್ಮೀಯವಾಗಿ ನಾನು ಸ್ವಾಗತಿಸುತ್ತೇನೆ. ಅದರಂತೆ ನಮ್ಮ ಇಷ್ಟು ದೊಡ್ಡ ಮಟ್ಟದ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಎಲ್ಲ ರೀತಿಯಲ್ಲಿಯೂ ಸಹಕಾರ ಸಲಹೆಯನ್ನು ನೀಡಿ ನಮ್ಮನ್ನು ಪ್ರೋತ್ಸಾಹಿಸಿದಂತಹ ನಮ್ಮ ಸಂಸ್ಥೆಯ ಗೌರವ ಸಲಹೆಗಾರರಾದ ಶ್ರೀ ಉದಯ ಕುಮಾರ್ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅದರಂತೆ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿತ ಮಹಿಳೆಯರಾಗಿ ಶ್ರೀಮತಿ ವನಜಾ ಪೂಜಾರ್ತಿ ಅವರು ಕೂಡ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಕುಮಾರಿ ಸಬಿತಾ ಮೋನಿಸ್ ಅವರು ಕೂಡ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೀನಿ. ಕುಮಾರಿ ಯಶಸ್ವಿ ಕುಲಾಲ್ ಕೂಡ ಈ ಒಂದು ವೇದಿಕೆ ಮುಂಭಾಗದಲ್ಲಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಜೊತೆಗೆ ನಮಗೆ ಪ್ರಧಾನ ಪ್ರೋತ್ಸಾಹಕರಾಗಿ ಯಶೋಧರ್ ಬಂಗೇರ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ನಮ್ಮ ತುಳುನಾಡಿನ ಮೇಯರ್ ಶ್ರೀ ರಾಜೇಂದ್ರ ಪ್ರಸಾದ್ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಬಲೆ ತಲಿಪಾಲೆ ಪ್ರೋಗ್ರಾಮ್ನ ತೀರ್ಪುಗಾರರಾಗಿ ಶ್ರೀ ವಿಜಯ್ ವಿಠಲ್ ಶೆಟ್ಟಿ ಅವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಜೊತೆಗೆ ಬಿಲ್ಲವ ಅಸೋಸಿಯೇಷನ್ನ ಅಧ್ಯಕ್ಷರಾದ ಶ್ರೀ ಎಂ ವೇದಕುಮಾರ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ದಿಯಾ ಸಮಾಜ ಅಧ್ಯಕ್ಷರಾದ ಶ್ರೀ ಸುಕುಮಾರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಮೊಗವೀರ ಸಂಘದ ನರಸಿಂಹ ಬೀಜಾಡಿ ಅವರು ಕೂಡ ಇದ್ದಾರೆ ನಮ್ಮ ಜೊತೆ. ದಕ್ಷಿಣ ಕನ್ನಡ ವಿಶ್ವ ಬ್ರಾಹ್ಮಣ ಸಮಾಜದ ಅಧ್ಯಕ್ಷರು ಸೋಮನಾಥ್ ಆಚಾರ್ಯ ಅವರು ಕೂಡ ಇದ್ದಾರೆ. ದಕ್ಷಿಣ ಕನ್ನಡ ಕುಲ ಸಂಘದ ಅಧ್ಯಕ್ಷರಾದ ಶ್ರೀ ಪುರುಷೋತ್ತಮ ಚೇಂಡ್ಲ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅದರಂತೆ ದೇವಾಡಿಗ ಸಂಘದ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರ್ ಅವರು ಕೂಡ ಈ ಒಂದು ವೇದಿಕೆ ಮುಂಭಾಗದಲ್ಲಿದೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಮರಾಠಿ ಸಂಘದ ಅಧ್ಯಕ್ಷರಾದ ನರಸಿಂಹ ನಾಯಕ್ ಅವರು ಕೂಡ ಇದ್ದಾರೆ ನಮ್ಮ ಜೊತೆ. ಅವರನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕೆಥೋಲಿಕ್ ಕೊಂಕಣಿ ಅಸೋಸಿಯೇಷನ್ ಅಧ್ಯಕ್ಷರಾದ ಶ್ರೀ ಆಂಟೋನಿ ಗೊಂಸಲಿನ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇದ್ದೀನಿ. ಅದರಂತೆ ಈ ಕಾರ್ಯಕ್ರಮದಲ್ಲಿ ಕೊಡಗಿನ ನಿರಾಶ್ರಿತರ ಬಡ ಕುಟುಂಬಗಳು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದರಂತೆ ಬಲೆ ತೆಲಿಪಾಲೆ ಖ್ಯಾತಿಯ 7-8 ತಂಡಗಳು ನಮ್ಮ ಜೊತೆ ಇದ್ದಾರೆ. ಆದರೆ ಪ್ರಶಂಸಾ ಕಾಪು ತಂಡದ ಸದಸ್ಯರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಜೊತೆಗೆ ಪ್ರವೀಣ್ ಮರ್ಕಮ್ಮೆ ಮತ್ತು ಕೂಟ, ಉಮೇಶ್ ಮಿಜಾರ್ ಮತ್ತು ಕೂಟ, ಅಭಿನಯ ಉಡುಪಿ, ಮಸ್ಕಿರಿ ಕುಡ್ಲ, ದುರ್ಗಾನುಗ್ರಹ ಕಾರ್ಕಳ, ಕುಡ್ಲ ಕುಸಲ್, ಕಲಾಶ್ರೀ ಕುಡ್ಲ, ಈ ಎಲ್ಲ ತಂಡದ ಎಲ್ಲ
ಕಲಾವಿದರನ್ನು ನಾನು ಹೆಮ್ಮೆಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅದರಂತೆ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಬೆನ್ನುಂಬಲವಾಗಿ ಪ್ರಶಂಸಾ ತಂಡದ ಪ್ರಸನ್ನ ಶೆಟ್ಟಿಯವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸದಾ ನಮಗೆ ಪ್ರೋತ್ಸಾಹವನ್ನು ನೀಡಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಲಹೆ ಪ್ರತಿಯೊಂದನ್ನು ಕೊಟ್ಟವರು ಪ್ರಶಂಸಾ ತಂಡದ ಪ್ರಸನ್ನ ಹಾಗೂ ಈ ಕಾರ್ಯಕ್ರಮದ ನಿರೂಪಕರಾದ ನಮ್ಮ ಟಿವಿಯ ನವೀನ್ ಶೆಟ್ಟಿಯವರು. ಇವರು ಕೂಡ ನಮ್ಮ ಜೊತೆ ಎಲ್ಲ ಒಂದು ಕಾರ್ಯಕ್ರಮಗಳ ಜೊತೆಯಾಗಿದ್ದರು, ಎಲ್ಲ ಸಲಹೆಗಳನ್ನು ನೀಡಿದ್ರು. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಅವರನ್ನು ಸ್ವಾಗತಿಸುತ್ತಾ, ಪವರ್ ಫ್ರೆಂಡ್ಸ್ ಮುಂದಿನ ದಿನಗಳಲ್ಲಿ ಅತ್ಯುತ್ತಮವಾದ ಕೆಲಸಗಳನ್ನು ನೀಡುವಲ್ಲಿ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ನಮ್ಮ ಜೊತೆ ಇರಲಿ. ಸದಾ ನೀವು ನಮ್ಮ ಜೊತೆ ಇರಲೇಬೇಕು. ಇಷ್ಟೊಂದು ಜನಸಂಖ್ಯೆಯಲ್ಲಿ ಸೇರಿದ್ದೀರಾ. ಬಂದಂತಹ ಎಲ್ಲರಿಗೂ ನಾನು ಮತ್ತೊಮ್ಮೆ ಮಗದೊಮ್ಮೆ ಆತ್ಮೀಯವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇಷ್ಟೇ ಅಲ್ಲ, ಹೊರಗಡೆ LED TV ಅದರ ಮುಂದೆನೂ ನಮ್ಮ ಪ್ರೇಕ್ಷಕರಿದ್ದಾರೆ. ಕೆಳಗಡೆ ಡೈನಿಂಗ್ನಲ್ಲಿ ಸುಮಾರು 500 ಜನ ಪ್ರೇಕ್ಷಕರು ಡೈನಿಂಗ್ ಹಾಲ್ನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸ್ತಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಹೃತ್ಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷಣ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು. ಬಂಧುಗಳೇ, ಈ ನೆಲದ ಸಂಪ್ರದಾಯದಂತೆ ಬಂದಿರುವಂತಹ ಅತಿಥಿಗಳನ್ನು ದೇವರಂತೆ ನೋಡುವಂತಹ ವ್ಯವಸ್ಥೆ ನಮ್ಮದು. ಆಗಮಿಸಿರುವಂತಹ ಅತಿಥಿಗಳಿಗೆ ಒಂದು ಕಿರು ಸಮ್ಮಾನದೊಂದಿಗೆ ಸ್ವಾಗತವನ್ನು ಮಾಡಬೇಕಾಗಿ ವಿನಂತಿ ಮಾಡುತ್ತಾ, ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಲಿರುವಂತಹ ಸನ್ಮಾನ್ಯ ಶ್ರೀ DV ಸದಾನಂದ ಗೌಡರವರಿಗೆ ಪವರ್ ಫ್ರೆಂಡ್ಸ್ ಬೆಂಗಳೂರು ಇದರ ಅಧ್ಯಕ್ಷರಾಗಿರುವಂತಹ ಶಿವಾನಂದ ಸಾಲಿಯನ್ರವರು ಗೌರವಪೂರ್ವಕವಾಗಿ ಸ್ವಾಗತ ಮಾಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದಾರೆ. ಶಾಲು ಹೊದಿಸಿ ಮಣಿಮಾಲೆಯ ಅರ್ಪಣೆಯೊಂದಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಅತ್ಯಂತ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದಾರೆ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಶ್ರೀ ಶಿವಾನಂದ ಸಾಲ್ಯಾನ್ರವರು. ಅದೇ ರೀತಿ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ರಾಮದಾಸ್ ಪುತ್ತಿಗೆಯವರನ್ನ ಸಂಸ್ಥೆಯ ಉಪಾಧ್ಯಕ್ಷರಾಗಿರುವಂತಹ ಹರೀಶ್ ಆಚಾರ್ಯರವರು ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಈ ಕ್ಷಣಕ್ಕೆ ನಮ್ಮ ಅಧ್ಯಕ್ಷರಿಗೆ ಕೇವಲ ಪುಷ್ಪಗುಚ್ಛವನ್ನು ನೀಡ್ತಿದ್ದೇವೆ. ಅದಕ್ಕೊಂದು ಕಿರು ಕಾರಣ ಇದೆ. ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ಅವರಿಗೆ ವಿಶೇಷವಾದಂತಹ ಗೌರವವನ್ನು ಕೂಡ ಸಮರ್ಪಿಸಲಾಗುವುದು. ಅದೇ ರೀತಿ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಚಲನಚಿತ್ರ ತಾರೆ ನಮ್ಮವರೇ ಆಗಿರುವಂತಹ ಶ್ರೀಯುತ ವಿಜಯ ರಾಘವೇಂದ್ರ ಅವರನ್ನ ಸಂಸ್ಥೆಯ ಗೌರವ ಸಲಹೆಗಾರರಾದಂತಹ ಶ್ರೀ ಉದಯ್ ಕುಮಾರ್ ಅವರು ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದಾರೆ. ಅದೇ ರೀತಿ ನಮ್ಮೊಂದಿಗಿರುವಂತಹ ಪಾಲಿಕೆಯ ಸದಸ್ಯರಾಗಿರುವಂತಹ ಶ್ರೀಯುತ ರಾಜೇಂದ್ರ ಪ್ರಸಾದ್ ಅವರನ್ನ ಸಂಸ್ಥೆಯ ಕಾರ್ಯದರ್ಶಿ ನವೀನ್ ಆಳ್ವ ಅವರು ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದಾರೆ. ಪ್ರಾಯೋಜಕರಲ್ಲಿ ಓರ್ವರಾಗಿರುವಂತಹ ಮುಳಿಯಾ ಜುವೆಲ್ಸ್ ಸಂಸ್ಥೆಯ ಪರವಾಗಿ ಶ್ರೀ ಸೋಮಣ್ಣ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನ ಶ್ರೀ ನಾಗೇಶ್ ಕಿನ್ಯ ಜೊತೆ ಕಾರ್ಯದರ್ಶಿಯವರು ಆಗಮಿಸಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇನೆ. ನಮ್ಮೊಂದಿಗಿರುವ ಇನ್ನೋರ್ವ ಮುಖ್ಯ ಅತಿಥಿ ದಿವ್ಯಾ ಗ್ರೂಪ್ಸ್ ಬೆಂಗಳೂರು ಇದರ ಶ್ರೀ ಸುಂದರ್ ಕೋಟ್ಯನ್ರವರನ್ನ ಚಂದ್ರಹಾಸ್ ಶೆಟ್ಟಿ ಅವರು ಆಗಮಿಸಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇನೆ.
ಬಂಧುಗಳನ್ನ ಎಲ್ಲ ಆಪ್ತರನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಕಾರ್ಯಕ್ರಮವನ್ನ ಮುಂದುವರಿಸುತ್ತಿದ್ದೇವೆ. ತುಳುವರು ವಿಶೇಷವಾಗಿ ಪ್ರಕೃತಿಯ ಆರಾಧಕರು, ಪಂಚಭೂತಗಳನ್ನೇ ದೇವರೆಂದು ಸಾಕ್ಷಾತ್ಕರಿಸಿಕೊಳ್ಳುವವರು. ಕಾರ್ಯಕ್ರಮದ ಸಂದರ್ಭದಲ್ಲೂ ಕೂಡ ನಮ್ಮ ಪ್ರಾರ್ಥನೆಯನ್ನು ದೇವರಿಗೆ ಮುಟ್ಟಿಸುವಂತೆ ಅಗ್ನಿಯನ್ನು ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮವನ್ನು ಆರಂಭಿಸುವುದು ವಾಡಿಕೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶ್ರೀ ಡಿ.ವಿ. ಸದಾನಂದ ಗೌಡರವರು ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳ ಸಮಕ್ಷಮದಲ್ಲಿ ದೀಪ ಪ್ರಜ್ವಲನೆಯ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಅವರಲ್ಲಿ ವಿನಮ್ರಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬರುವ ಸಾಲಿನಂತೆ ತಮಸೋಮ ಜ್ಯೋತಿರ್ಗಮಯ, ಕತ್ತಲಿನಿಂದ ಬೆಳಕಿನೆಡೆಗೆ, ಅಜ್ಞಾನದ ಅಂಧಕಾರದಿಂದ ಸುಜ್ಞಾನದ ಸುದೀಪ್ತಿಯೆಡೆಗೆ ಸಾಗುವ ಪ್ರಕ್ರಿಯೆಯನ್ನ ಸಂಕೇತಿಸುವ ದೀಪ ಪ್ರಜ್ವಲನೆ. ಯಾವುದೇ ಪ್ರತಿಕೂಲ ಸಂದರ್ಭ ಇದ್ರೂ ದೀಪ ಉರಿಯುವುದಾದರೆ ಮೇಲ್ಮುಖವಾಗಿ ಮಾತ್ರ ಉರಿಯುತ್ತದೆ ವಿನಃ ಯಾವತ್ತೂ ಅಧೋಮುಖವಾಗಿ ಉರಿಯುವುದಿಲ್ಲ. ಅಂದ್ರೆ ಶ್ರೇಷ್ಠತಮ ಸಂದೇಶವನ್ನು ಜಗತ್ತಿಗೆ ಸಾರುತ್ತದೆ. ಪ್ರತಿಕೂಲ ಕ್ಲಿಷ್ಟ ಪರಿಸ್ಥಿತಿಯಲ್ಲೂ ಯಾವತ್ತೂ ಊರ್ಧ್ವಮುಖವಾದಂತಹ ಚಿಂತನೆಯನ್ನು ಮಾಡಬೇಕೆನ್ನುವಂತಹ ಒಂದು ಸಂಕೇತ ಇಡೀ ಲೋಕಕ್ಕೆ ಪರಿಚಯಿಸುತ್ತದೆ ದೀಪ ಪ್ರಜ್ವಲನೆ. ಪಂಚಮಂ ಕಾರ್ಯಸಿದ್ಧಿ ಎನ್ನುವಂತಹ ಮಾತಿದೆ. 5 ಜ್ಯೋತಿಗಳನ್ನು ಅಲ್ಲಿ ಪ್ರಜ್ವಲಿಸಲಾಗಿದೆ. ಅದೇ ರೀತಿ ನಮ್ಮ ತುಳು ನೆಲದ ಸಂಪ್ರದಾಯದಂತೆ ಕೃಷಿ ಬದುಕಿನ ಒಂದು ಪ್ರತಿಬಿಂಬವಾಗಿರುವಂತಹ ಕಳಶೆ ಭತ್ತದ ಮಧ್ಯೆ ಇಟ್ಟಿರುವಂತಹ ತೆಂಗಿನ ಹಿಂಗಾರವನ್ನು ಅರಳಿಸುವ ಮೂಲಕ ವಿಶಿಷ್ಟವಾದಂತಹ ಉದ್ಘಾಟನೆ. ಉಗಮದ ಕಾಲದಲ್ಲಿ ಅಂದರೆ ಸೃಷ್ಟಿಯ ಸಂದರ್ಭದಲ್ಲೇ ತೆಂಗಿನ ಸೃಷ್ಟಿಯಾಗಿತ್ತು ಎನ್ನುವುದು ನಮ್ಮ ತುಳು ಜನಪದದಲ್ಲಿ ಸಿಗುವಂತಹ ಮಾತು. ಅಂತಹ ತೆಂಗಿನ ಸಿರಿಯನ್ನ, ತೆಂಗಿನ ಆ ಹಿಂಗಾರವನ್ನು ಅರಳಿಸುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದ್ದಾರೆ ಸನ್ಮಾನ್ಯ ಶ್ರೀ ಡಿ.ವಿ. ಸದಾನಂದ ಗೌಡರವರು. ಬಂಧುಗಳೇ, ಪವರ್ ಫ್ರೆಂಡ್ಸ್ ಬೆಂಗಳೂರು ಎನ್ನುವಂತಹ ಸಂಸ್ಥೆ ಸಾಕಷ್ಟು ಕನಸುಗಳನ್ನ ಹೊತ್ತುಕೊಂಡು ಕಾರ್ಯಪ್ರವೃತ್ತವಾಗಿದೆ. ಈ ಒಂದು ನಡೆಯಲ್ಲಿ ತಾವಿಟ್ಟ ಹೆಜ್ಜೆ ಗುರುತುಗಳ ಅಡಿಯಲ್ಲಿ ಒಂದು ಪಕ್ಷಿ ನೋಟವನ್ನ ಬೀರಿ ಹೆಜ್ಜೆ ಗುರುತುಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವ ಒಂದು ಪ್ರಯತ್ನವೇ ಕಾರ್ಯಕ್ರಮದ ವರದಿ. ಅದು ಒಂದು ವಿಶಿಷ್ಟವಾದಂತಹ ಧ್ವನಿ ಚಿತ್ರಿಕೆಯ ಮೂಲಕ.